ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ನಮ್ಮ ಜೊತೆಗಿದ್ದಾರೆ. ಈ ಫುಡ್ ಫಿಯೆಸ್ಟಾದ ಬಗ್ಗೆ ಅವ್ರ ಹತ್ರ ಒಂದಷ್ಟು ಮಾಹಿತಿಗಳನ್ನ ಕೇಳೋಣ. ಸರ್, ಹೇಗೆ ಅನಿಸ್ತಿದೆ ಫುಡ್ ಫಿಯೆಸ್ಟಾ ಫಸ್ಟ್ ಸೆಕೆಂಡ್ ಟೈಮ್ ಆಗ್ತಾ ಇದೆ ಮಂಗಳೂರಲ್ಲಿ? ನೋಡಿ, ಕಳೆದ ಬಾರಿ ಪ್ರಥಮ ಬಾರಿಗೆ ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದವರು ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಜನರ ಪ್ರತಿಕ್ರಿಯೆಗಳಿತ್ತು. ಈ ವರ್ಷ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಒಂದು ಚೆನ್ನಾಗಿರ್ತಕ್ಕಂಥ ಫುಡ್ ಫೆಸ್ಟಿವಲನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇದ್ದಾರೆ, ಸಹಸ್ರಾರು ಜನ ಬಂದು ನಿಲ್ತಾ ಇದ್ದಾರೆ. ಹೇಳಿದ್ರೆ ಒಂದು ಇಡೀ ಇದು ಮಂಗಳೂರಿಗೆ ಒಂದು ಪ್ರವಾಸೋದ್ಯಮದ ದಿಕ್ಕನ್ನು ಬದಲಾವಣೆ ಮಾಡ್ತದೆ ಅನ್ನಿಸ್ತದೆ. ಹೇಳಿದ್ರೆ ಜನರ ಅಪೇಕ್ಷೆಗಳೇನಿದೆ, ನಿರೀಕ್ಷೆಗಳೇನಿದೆ ಇದರಿಂದ ಗೊತ್ತಾಗುತ್ತೆ. ಹಾಗಾಗಿ ಇದೊಂದು ಪ್ರವಾಸೋದ್ಯಮಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಆಗುತ್ತೆ. ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನದ ಈ ಪರಿಕಲ್ಪನೆ ಭಾಳ ಒಳ್ಳೆಯ ಪರಿಕಲ್ಪನೆ ಅಂತ ನನಗೆ ಅನಿಸ್ತದೆ. ಈಗ ಬೆಂಗಳೂರು ಮೈಸೂರುಗಳಲ್ಲಿ 365 ದಿನಗಳು ಕೂಡ ಫುಡ್ ಸ್ಟ್ರೀಟ್ಗಳೇ ಇದ್ದಾವೆ. ಅದೇ ರೀತಿ ಭವಿಷ್ಯದ ದಿನಗಳಲ್ಲಿ ಮಂಗಳೂರಲ್ಲಿ ಫುಡ್ ಸ್ಟ್ರೀಟ್ಗಳನ್ನ ಈಗಾಗಲೇ ನಾನು ಹೇಳಿದ್ದೇನೆ, ನಮ್ಮ ಕಲ್ಪನೆಗಳಿದ್ದಾವೆ. ಒಂದು ಫುಡ್ ಸ್ಟ್ರೀಟನ್ನು ಮಾಡಬೇಕು ಅಂತ ಮಾಡ್ತೀವಿ. ಬಂದಿರುವಂತಹ ಆಹಾರ ಖಾದ್ಯ ಪ್ರಿಯರ ಜೊತೆ ಒಂದಷ್ಟು ಮಾತಾಡುವ, ಹೇಗೆ ಏನು ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವ. ಸರ್, ಹೇಗೆ ಆಗ್ತಾ ಇದೆ? ಈಗ ಸೆಕೆಂಡ್ ಟೈಮ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಮಂಗಳೂರಲ್ಲಿ ಈ ಥರ ಇನ್ನೂ ಆಗಬೇಕು, ಕಂಟಿನ್ಯೂ ಮಾಡಬೇಕು ಈ ಥರ. ನಾವು ಇವತ್ತೇ ಬಂದಿರೋದು ಫಸ್ಟ್ ದಿನ ಅಲ್ಲ ಇವತ್ತು. ತುಂಬ ಖುಷಿ ಆಗ್ತದೆ. ಹೌದು. ಏನೇನು ಫುಡ್ಗಳನ್ನ ಟೇಸ್ಟ್ ಮಾಡಿದ್ದೀರಾ? ಈಗ ಫಸ್ಟ್ ಬಂದಿರೋದಷ್ಟೇ, ಮೋಮೋಸ್ ಟೇಸ್ಟ್ ಮಾಡ್ತಾ ಇದ್ದೇವೆ, ಒಳ್ಳೇದುಂಟು. ಇನ್ನು ಮುಂದೆ ನೋಡಬೇಕು ಏನಿದೆ ಅಂತ. ಆಲ್ಮೋಸ್ಟ್ 160 ಸ್ಟಾಲ್ಗಳಿದೆ ಅಂತ ಹೇಳ್ತಿದ್ದಾರೆ. ಎಷ್ಟು ಟ್ರೈ ಮಾಡಬೇಕಿದೆ? ಅದು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮದು ಹೊಟ್ಟೆ ಎಷ್ಟು ತುಂಬುತ್ತದೆ ಅಷ್ಟು ಹೋಗ್ತಾ ಇರೋದು ಮುಂದೆ. ಈ ಥರ ಫುಡ್ ಫೆಸ್ಟ್ಗಳು ಆಗಬೇಕು ಅಂತ ನಿಮ್ಮ ಇಚ್ಛೆಯ? ಹೌದೌದು, ಖಂಡಿತ. ಐಸ್ಪೈಸ್ ಎನ್ನುವಂತಹ ಒಂದು ಸ್ಟಾಲ್ಗೆ ಬಂದಿದ್ದೇವೆ. ಅಲ್ಲಿ ಒಂದಷ್ಟು ನಾನ್ ವೆಜ್ ಫುಡ್ಗಳದ್ದು, ಮಸಾಲೆಗಳದ್ದೆಲ್ಲ ಶಾಪ್ಗಳಿದೆ. ಅವರು ಓನರ್ ಹತ್ರ ಕೇಳುವ ಯಾವ ರೀತಿ ಫುಡ್ ಫೆಸ್ಟಿವಲ್ ಏನು ಒಪಿನಿಯನ್ ಇದೆ ಅಂತ ಹೇಳುವ. ನೆಕ್ಸ್ಟ್ ಫುಡ್ ಫೆಸ್ಟಿವಲಿಗೆ ಅದು ಇಷ್ಟೇ ರೆಂಟ್ ಅಂತೇಳಿ ಫಸ್ಟಿಗೆ ಇಡಬೇಕು. ಆವಾಗ ನಮಗೂ ಏನು ಕಿರಿಕಿರಿ ಇರಲ್ಲ. ಮತ್ತು ಕೆಲವೆಲ್ಲ ಸ್ಪೆಷಲ್ ಡಿಶಸ್ ಎಲ್ಲ ಮಾಡಬೇಕಂತೇಳಿ ಇದ್ದೀವಿ. ನಾವಿದು ಹೋಮ್ ಮೇಡ್ ಮಸಾಲ ಪೌಡರ್ ಐಸ್ಪೈಸ್ ಅಂತೇಳಿ ಮಾಡ್ತೇವೆ. ಇದೇ ಮಸಾಲೆಯಿಂದ ಎಲ್ಲ ಫುಡ್ಡೆಲ್ಲ ಪ್ರಿಪರೇಷನ್ ಮಾಡ್ತೇವೆ. ನಮ್ಮದು ಸ್ಪೆಷಾಲಿಟಿ ಏನಂದರೆ ಪ್ರಿಸರ್ವೇಟಿವ್, ಕಲರ್, ಟೇಸ್ಟಿಂಗ್ ಪೌಡ್ರೆಲ್ಲ ಏನು ಹಾಕದೆ 1 ಇಯರ್ವರೆಗೆ ಮಸಾಲೆ ಪೌಡ್ರನ್ನು ಹಾಗೆ ಇಡ್ಬೋದು. ಈ ಒಂದು ಫುಡ್ ಫೆಸ್ಟಿವಲ್ ಈ ವರ್ಷ 2ನೇ ವರ್ಷ. ಹೋದ ವರ್ಷ ಕೂಡ ಭಾಳ ಒಳ್ಳೆಯಲ್ಲಿ ಸಕ್ಸಸ್ಫುಲ್ ಆಗಿದೆ. ಅದನ್ನು ನೋಡುವಾಗ ಈ ಸಾರಿ ಅದಕ್ಕಿಂತ ಹೆಚ್ಚು, ಅಂದರೆ ಈ ಸಾರಿ 5 ದಿವಸ ಇದೆ. ಅಲ್ಲದೆ ಈ ಸಾರಿ ಸ್ಟಾಲ್ಗಳು ಹೆಚ್ಚಿದೆ. ಅಲ್ಲದೆ ಈ ಸಾರಿ ಒಂದು ಡಿಜಿಟಲ್ ಪೇಮೆಂಟ್ ಆಗಿರೋದ್ರಿಂದ ನೋಡಿ, ಜನರಿಗೆ ಒಂದು ಡಿಜಿಟಲ್ ಪೇಮೆಂಟ್ ಏನು ಹೇಳಿ ಗೊತ್ತಾಗ್ತದೆ. ಅದು ಒಂದು ಕಾನ್ಸೆಪ್ಟ್ ಇದೆ. ಅದರ ಲೆಕ್ಕದಲ್ಲಿ ಅದೇ ಇದರಲ್ಲಿ ಮಿಸ್ಯೂಸ್ ಕೂಡ ಆಗೋದಿಲ್ಲ. ಅಂದರೆ ಇಲ್ಲದ್ರೆ ಕೆಲವರು ತಿಂತಾರೆ ಹೋಗ್ತಾರೆ. ಇದು ಮೊದಲು ಡಿಜಿಟಲ್ ಪೇಮೆಂಟ್ ಮಾಡಿಕೊಂಡು ಅದರ ನಂತರ ಅವರು ಫುಡ್ ತೆಗೆದುಕೊಳ್ಬೇಕು. ಇದರಲ್ಲಿ ನಾನು ನೋಡಿದಾಗೆ ಸೌತ್ ಕೆನರಾ, ನಾರ್ತ್ ಕೆನರಾ, ಸೌತ್ ಇಂಡಿಯಾ, ಗುಜರಾತೀಸ್, ಬೆಂಗಾಲೀಸ್ ಮತ್ತು ನಮ್ಮ ಊರಿನ ಎಲ್ಲ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಐಟಮ್ಸ್ಗಳೇನಿರ್ತದೆ. ಅದು ಮಾತ್ರ ಅಲ್ಲ, ಅದಕ್ಕಿಂತ ಮೇಯ್ನಾಗಿ ಇದರಲ್ಲಿ ತುಂಬ ಜನಕ್ಕೆ ಒಂದು ಉತ್ತೇಜನ ಸಿಗ್ತದೆ. ತಾವು ಅಂತೂ ಇಂಥಂಥ ಒಂದು ಫುಡ್ ಮಾಡಬೇಕು, ಅಥವಾ ಅವರಿಗೆ ಮುಂದೆ ಅವರ ಜೀವನಕ್ಕೆ ಬೇಕಾಗಿ ಏನಾದರೂ ಒಂದು ಬೇರೆ ಬೇರೆ ಐಟಮ್ ಮಾಡಿ ಸೇಲ್ ಮಾಡುವಂಥ ಒಂದು ಇದು ಬರ್ತದೆ, ಇಂಟ್ರೆಸ್ಟ್ ಬರ್ತದೆ. ಯಾಕಂದರೆ ಇವತ್ತು ನೋಡಿ, ಎಲ್ಲ ಸ್ಟಾಲ್ಗಳಲ್ಲಿ ಇರೋದು ಯಂಗ್ಸ್ಟರ್ಸ್, ಯಾರು ಓಲ್ಡ್ ಏಜ್ಡ್ ಯಾರೆಲ್ಲ, ಎಲ್ಲ ಯಂಗ್ಸ್ಟರ್ಸ್. ಮತ್ತು ಇದರಲ್ಲಿ ಇನ್ನೊಂದು ಏನು ಹೇಳಿದೆ, ಜಾತಿ ಮತ ಭೇದವಿಲ್ಲ. ಎಲ್ಲರೂ ಕೂಡ ತಾವೆಲ್ಲರೂ ಒಂದೇ ಹೆಣ್ಣು ನೋಡಿದೆ. ಇದು ಒಂದು ಮೇಯ್ನ್ ಅಂತ ಹೇಳಿದರೆ ಎಲ್ಲರನ್ನು ಒಗ್ಗೂಡಿಸುವ ಒಂದು ಕಾರ್ಯಕ್ರಮ ಹೇಳ್ಬೋದು. ಯಾನ್ ಜಸ್ಟ್ ಬತ್ತಿನ ಹತ್ರ ಸೊ ಏನ ಫಸ್ಟ್ ಡಿಶ್ ಚೋಲೆ ಕುಲ್ಚೆ ಫ್ಯಾಂಟಾಸ್ಟಿಕ್. ಹಿಂಗೆ ಬಡವಗೂ ಬೆಸ್ಟ್. ಐ ಆಮ್ ಎಂಜಾಯಿಂಗ್ ಇಟ್. ಆ್ಯಂಡ್ ಕ್ರೌಡ್ ತುನಗಲ್ಲ ಖುಷಿ ಆಗ್ಬಿಡೊಂಜಿ ವೈಬ್ ಅಬ್ಸಲ್ಯೂಟ್ಲಿ. ಲಾಸ್ಟ್ ಟೈಮ್ ಇಂಚೆ ಒಂಜಿ ವಿಡಿಯೋ ಅನ್ನ ಕ್ರ್ಯಾಬ್ ಗೀ ರೋಸ್ಟ್ ಪಂಡಿತ್ತೆ. ಸೊ ಕ್ರ್ಯಾಬ್ ನಾಡೊಂದು ಸದ್ಯಗೈತೆ ಚೋಲೆ ಮಾತ್ರ ತಿಕ್ಕಂಡು ತೂಕ. ಆಲ್ಮೋಸ್ಟ್ 160 ಐಟಮ್ಸ್ ಸ್ಟಾಲ್ಸ್ ಉಂಡಿಗೆ. ಆಲ್ಮೋಸ್ಟ್ ನಾರ್ತ್ ಇರ್ದು ಬರ್ತದೆ, ಸೌತ್ ಮಟ್ಟದ ಪೂರ ಟೈಪ್ದ ಡಿಶಸ್ ಉಂಡು. ಪೂರ ಟ್ರೈ ಮಾಡಿ ತಿಂಕ್ ಮಾತ್ರ ಟ್ರೈ ಮಲ್ಪೋಡು. ಐಟೆಲ್ಲ ಸ್ಪೆಷಲಿ ಫಿಶ್ ಡಿಶಸ್ ಏನು ಕಾತೊಂದುಲ್ಲೆ ಟ್ರೈ ಮಲ್ಪರೆ. ಸೊ ಲೆಟ್ಸ್ ಸಿ. ಸೊ ಫಾರ್ ಗುಡ್. ಫಸ್ಟ್ ಡೇ ವೈಬ್ಗೆ ಐ ಥಿಂಕ್ ಮಸ್ತ್ ಪ್ರಿಪೇರ್ ಮಲ್ತು ಬೈದೇರು ಕಂಪೇರ್ಡ್ ಟು ಲಾಸ್ಟ್ ಟೈಮ್. ಐ ಥಿಂಕ್ ಲಾಸ್ಟ್ ಟೈಮ್ ಫಸ್ಟ್ ಡೇ ದಾಲ ಒರಿದಿತ್ತು ಜಿಂಕುಲ್ ಬಂದಾಗ. ಬಟ್ ಟುಡೇ ಎವ್ರಿ ಒನ್ಸ್ ವೆಲ್ ಪ್ರಿಪೇರ್ಡ್. ಸೊ ಮಸ್ತ್ ಪ್ರಿಪೇರ್ ಮಲ್ತು ಬೈದೇರು. ಆ್ಯಂಡ್ ಲೈವ್ ಫುಡ್ ಮಲ್ತೊಂದುಲ್ಲೇರ್. ಸೊ ದ್ಯಾಟ್ಸ್ ಅ ಗುಡ್ ಥಿಂಗ್. ಕುಡ್ಲಾಡಿ ಈ ಟೈಪ್ ದ ಫುಡ್ ಫೆಸ್ಟಿವಲ್ ಆವಡು ನನ್ನ ಪರ ನಾನು ಅಬ್ಸಲ್ಯೂಟ್ಲಿ ನೋ ಡೌಟ್. ನಾನು ಲಾಸ್ಟ್ ಇಯರ್ಲ ಸೇಮ್ ಬಂದಿತ್ತೆ. ದಿಸ್ ಇಯರ್ ಆಲ್ಸೋ ಐ ಆಮ್ ಟೆಲಿಂಗ್ ಎವ್ರಿ ಟೈಮ್ ಇಟ್ ಹ್ಯಾಸ್ ಟು ಕೀಪ್ ಕಮಿಂಗ್. ಪಂಡ ನಮ್ಮ ಕುಡ್ಲದಕ್ಕೂ ಪಂಡ ಫುಡ್ ಲವರ್ಸ್ ನಮ್ಮ ಓಪನ್ ಟು ಆಲ್ ಕೈಂಡ್ ಆಫ್ ಕ್ವಿಸಿನ್. ಸೊ ನಮಗೆ ಬೇತೆ ಬೇತೆ ಟ್ರೈ ಮಲ್ಪರೆ ತಿಕ್ಕುನ ಇಟ್ಸ್ ನಾಟ್ ಲೈಕ್ ಸಮಥಿಂಗ್ ನ್ಯೂ. ಬಟ್ ಅಂಡರ್ ಒನ್ ಸ್ಕೈ ಪನ್ನಗ ಒನ್ ರೋಟ್ ಇಂಚ
ಈತ್ ಆಪ್ಷನ್ಸ್ ಇಸ್ ವಂಡರ್ಫುಲ್ ಥಿಂಗ್ ಒಂಜಿ ಸ್ಟ್ರೀಟ್ ತಿಕ್ಕು ನಾವು ಒಂಜಿ ಬಾರಿ ಒಂಜಿ ಎಡ್ಡೆ ವಿಷಯ. ಸೊ ಐ ಆಮ್ ಎಂಜಾಯಿಂಗ್ ಇಟ್.